4 ತಿಂಗಳಿನಿಂದ ವೇತನವಿಲ್ಲದೆ ಪರದಾಡ್ತಾ ಇರುವಂತಹ ಆರೋಗ್ಯ ಸಿಬ್ಬಂದಿಗಳು ಶೀಘ್ರವಾಗಿ ವೇತನವನ್ನು ಮಂಜೂರು ಮಾಡುವಂತೆ ಆಗ್ರಹಿಸಿ ಉಡುಪಿಯ ಬಿಆರ್ ಶೆಟ್ಟಿ ಹೆರಿಗೆ ಆಸ್ಪತ್ರೆಯ ಮುಂಭಾಗ ಮಹಿಳಾ ಸಿಬ್ಬಂದಿ ಪ್ರತಿಭಟನೆಯನ್ನು ನಡೆಸಿದರು. ಸರ್ಕಾರ ಮತ್ತು ಬಿಆರ್ ಶೆಟ್ಟಿ ಕಂಪನಿಯ ನಡುವಿನ ತಿಕ್ಕಾಟದಿಂದ ತ್ರಿಶಂಕು ಸ್ಥಿತಿಗೆ ತಲುಪಿರುವಂತಹ ಸಿಬ್ಬಂದಿಗಳು ದುಡಿದ್ರೂ ವೇತನವನ್ನು ಪಡೆದುಕೊಳ್ಳುವಲ್ಲಿ ಸೋತು ಬಿಟ್ಟಿದ್ದಾರೆ. 4 ತಿಂಗಳಿನಿಂದ ಜಿಲ್ಲಾ ಹೆರಿಗೆ ಆಸ್ಪತ್ರೆಯ 153 ಸಿಬ್ಬಂದಿಗೆ ಸರಿಯಾಗಿ ವೇತನ ಸಿಗದೆ ಪರದಾಡುವಂತಾಗಿದ್ದು ಆಸ್ಪತ್ರೆಯ ಮುಂದೆ ಪಾತ್ರೆ ಪಗಡಿಗಳನ್ನು ಇಟ್ಟು ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದರು.